ಶಿವರಾತ್ರಿಯ ಪರ್ವದಿನದಂದು ಬಜತ್ತೂರು ಗ್ರಾಮದ ಮುದ್ವಾ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾದಿಗಳು ನಡೆಯಿತು. ಆರಿಕ್ಕಾಡಿಯ ಯೋಗೀಶ ಕಡಮಣ್ಣಾಯರ ನೇತೃತ್ವದಲ್ಲಿ ಶ್ರೀ ದೇವರಿಗೆ ಶತರುದ್ರಾಭಿಷೇಕ, ಶಿವರಾತ್ರಿಯ ಪೂಜೆ ಹಾಗೂ ಗಾಂಚನಾದ ಕೃಷ್ಣ ಪ್ರಸಾದ್ ಭಟ್ ಅವರ ನೇತೃತ್ವದಲ್ಲಿ ಊರಿನ ವೈದಿಕರಿಂದ ರುದ್ರ ಪಾರಾಯಣ ನಡೆಯಿತು. ಕ್ಷೇತ್ರದ ಅರ್ಚಕರಾದ ಅನಂತಕೃಷ್ಣ ಉಡುಪರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮುದ್ವಾದ ವೆಂಕಟರಮಣ ಭಟ್, ಮಹೇಶ್ ಭಟ್, ಬಾಲಕೃಷ್ಣ ಎಡಪಡಿತಾಯ ಕಿಜಾನ, ಸುರೇಶ್ ಭಟ್, ಅಯೋಧ್ಯ ನಗರ ಮೊದಲಾದವರು ಸಹಕರಿಸಿದರು. ಈ ಸಂದರ್ಭದಲ್ಲಿ ಬಜತ್ತೂರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಉಮೇಶ್ ಒಡ್ರಪಾಲು, ಶಶಿತಾ ನೈಲಾ, ಕೃಷ್ಣಪ್ಪ ಗೌಡ ಬೆದ್ರೋಡಿ, ಶಿವರಾಮ್ ಕಾರಂತ್ ಉರಾಬೆ ಮೊದಲಾದವರು ಹಾಗೂ ಊರಿನ ನೂರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. चंद्रमस आयतनं वेद आयतनवान् भवति आपो वै चंद्रमस आयतनम् आयतनवान् भवति य एवं वेद योपामायतनं वेद आयतनवान् भवति नक्षत्राणि वा अपामायतनम् आयतनवान् भवति